ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ ಆಯೋಜನೆಯಲ್ಲಿ ರಾಷ್ಟ್ರೀಯ ದಿನಾಚರಣೆ ಆಚರಿಸಲಾಯಿತು. ಭಾರತದ ಹೈನೋದ್ಯಮದ ಪಿತಾಮಹ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಕಾರ್ಯಕ್ರಮವನ್ನು ಉಡುಪಿಯ ಪುರಭವನದಲ್ಲಿ ಆಯೋಜಿಸಲಾಗಿತ್ತು. ಹೈನುಗಾರಿಕೆಯನ್ನು ಮತ್ತಷ್ಟು ಉತ್ತಮಗೊಳಿಸಲು ತಾಂತ್ರಿಕ ಉಪನ್ಯಾಸ ಕಾರ್ಯಕ್ರಮ ಹಾಗೂ ಕೆಚ್ಚಲುಬಾವು ನಿಯಂತ್ರಣ ಕಾರ್ಯಕ್ರಮದ ಅನುಷ್ಠಾನ ನಡೆಯಿತು. ಮಹಿಳಾ ಮತ್ತು ಯುವ ಉದ್ಯಮಶೀಲತೆಯ ಬಗ್ಗೆ ವಿಚಾರಗೋಷ್ಠಿಯನ್ನ ನಡೆಸಲಾಯಿತು. ಬಳಿಕ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷ ರವಿರಾಜ್ ಹೆಗ್ಡೆ ಅವರ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ನಡೆಯಿತು. ಈ ಸಂದರ್ಭ ಮಾತನಾಡಿದ ಅವರು, ಡಾಕ್ಟರ್ ಕುರಿಯನ್ ಹೈನೋದ್ಯಮಕ್ಕೆ ಒಳ್ಳೆಯ ರೂಪುರೇಷೆಗಳನ್ನು ನೀಡಿದ್ದಾರೆ. ಸಹಕಾರಿ ಮಟ್ಟದಲ್ಲಿ ಹೈನುಗಾರಿಕೆ ಬಂದಿರುವುದರಿಂದ ಬಂದ ಲಾಭವನ್ನು ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಅನುಕೂಲವಾಗಿದೆ. ಇಲ್ಲದಿದ್ದಲ್ಲಿ ಲಾಭ ಬಂಡವಾಳಶಾಹಿಗಳ ಪಾಲಾಗುತ್ತಿತ್ತು. ಉತ್ತಮ ಗುಣಮಟ್ಟದ ಹಾಲುಗಳನ್ನು ಶೇಖರಿಸಲು ಇಂದಿನ ಕಾರ್ಯಕ್ರಮ ಅತ್ಯಂತ ಉಪಯುಕ್ತವಾಗಿದೆ. ಕಾರ್ಯಕ್ರಮದಲ್ಲಿ ನಡೆದ ಗೋಷ್ಠಿಯ ಉಪಯುಕ್ತತೆಯನ್ನು ಪಡೆದು ಉತ್ತಮ ರೀತಿಯಲ್ಲಿ ಹೈನುಗಾರಿಕೆಯನ್ನ ಅಭಿವೃದ್ಧಿಪಡಿಸುವ ಎಂದರು. ಅನುಭವದ ಮೂಲಕ ಆ ಒಂದು ವಿಚಾರವನ್ನು ಮೆಲುಕು ಹಾಕುವವರು ಬರುವವರು ಅವರಿಗೆ ಪರಿಪೂರ್ಣತೆ ಬರ್ತದೆ ಅಂತ ಹೇಳ್ತಾರೆ. ನನಗೆ ನಂಬಿಕೆ ಇದೆ, ನನ್ನ ಒಕ್ಕೂಟದ ಎಲ್ಲ ವರ್ಗಗಳಾಗಲಿ ಇದರ ಸದಸ್ಯರಾಗಲಿ ಬಹುಶಃ ಇದನ್ನು ಪರಿಪೂರ್ಣವಾಗಿ ಇದನ್ನು ಅಳವಡಿಸಿಕೊಳ್ತಾರೆ. ಮುಂದಿನ ಹಂತದಲ್ಲಿ ಒಕ್ಕೂಟದ ಬೆಳವಣಿಗೆಯಲ್ಲಿ ಮುಂದಿನ ಹಾದಿಯನ್ನು ಗುಣಮಟ್ಟದ ಹಾಲನ್ನು ಇನ್ನೂ ಗುಣಮಟ್ಟದ ಹಾಲನ್ನು ಇದರಲ್ಲಿ ಗುಣಮಟ್ಟದ ಇನ್ನೂ ಗುಣಮಟ್ಟದ ಹಾಲನ್ನು ಉತ್ಪಾದನೆ ಮಾಡುವಲ್ಲಿ ಸಹಕಾರ ಮಾಡ್ತೀರಿ ಅಂತ ಹೇಳುವಂತ ವಿಚಾರ ನಂಬಿಕೆ ಇದೆ. ಹೌದಲ್ಲ? ಈ ಸಂದರ್ಭ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ಸದಸ್ಯರುಗಳು ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.